ರಾಶಿ ರಾಶಿ ಬಿದ್ದಿರುವ ತ್ಯಾಜ್ಯ ರಾಶಿಯ ಮಧ್ಯೆ ಸಾರ್ವಜನಿಕ ರುದ್ರಭೂಮಿ. ಈ ಸ್ಮಶಾನದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪ್ರಾಣಕ್ಕೆ ಕಂಟಕವಾಗುವುದು ಖಂಡಿತ. ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವ ಈ ಊರಿಗೆ ಕಪ್ಪು ಚುಕ್ಕೆಯಾಗಿದೆ ರುದ್ರಭೂಮಿ. ಇದು ಯಾವ ಊರು, ಅಲ್ಲಿನ ರುದ್ರಭೂಮಿಯ ಅವ್ಯವಸ್ಥೆ ಹೇಗಿದೆ, ಈ ಸ್ಟೋರಿ ನೋಡಿ. ಇದು ರುದ್ರಭೂಮಿಯೋ ಅಥವಾ ಕಸ ವಿಲೇವಾರಿ ಘಟಕವೋ? ಅಂತ್ಯಕ್ರಿಯೆಗೆ ತೆರಳಿದವರ ಬದುಕೆ ಅಂತ್ಯವಾಗಬಹುದು. ಎಚ್ಚರ. ಅಧಿಕಾರಿಗಳೇ ಮುಕ್ತಿಧಾಮದ ಸಮಸ್ಯೆಗೆ ಮುಕ್ತಿ ಸಿಗಬಹುದೇ? ನಾಗಾರಾಧನೆಗೆ ಪ್ರಖ್ಯಾತಿ ಪಡೆದಿರುವ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರವಿರುವ ಊರಿದು. ಅವ್ಯವಸ್ಥೆಯ ರುದ್ರಭೂಮಿಯಿಂದಾಗಿ ದೇಶದೆಲ್ಲೆಡೆ ಹೆಸರು ಪಡೆದಿರುವ ಸುಬ್ರಹ್ಮಣ್ಯ ಗ್ರಾಮಕ್ಕೆ ಕಳಂಕ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಂತ್ಯಕ್ರಿಯೆಗೆ ತೆರಳಿದವರ ಬದುಕಿಗೆ ಕಂಟಕ. ತ್ಯಾಜ್ಯ ವಿಲೇವಾರಿ ಘಟಕದ ಸೂಕ್ತ ನಿರ್ವಹಣೆ ಇಲ್ಲದೆ ಸಮಸ್ಯೆ ಉಲ್ಬಣ. ಸುಬ್ರಹ್ಮಣ್ಯ ಗ್ರಾಮದಲ್ಲಿರುವ ಇಂಜಾಡಿ ರುದ್ರಭೂಮಿಗೆ ತೆರಳಿದ್ರೆ ಒಂದೊಮ್ಮೆ ನಾವು ದಾರಿ ತಪ್ಪಿ ಡಂಪಿಂಗ್ ಯಾರ್ಡ್ಗೆ ಬಂದಿದ್ದೇವೆಯೋ ಎಂದೆನಿಸದೇ ಇರದು. ರಸ್ತೆಯೂ ಸೇರಿದಂತೆ ರುದ್ರಭೂಮಿಯ ವಠಾರವಿಡೀ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಕೊಂಡಿವೆ ತ್ಯಾಜ್ಯ ರಾಶಿ. ರುದ್ರಭೂಮಿಗೆ ಪ್ರವೇಶಿಸುವಾಗ ದುರ್ವಾಸನೆ ಸೊಳ್ಳೆಗಳು ಸ್ವಾಗತವನ್ನ ನೀಡುತ್ತಿವೆ. ಇಹಲೋಕ ತ್ಯಜಿಸಿದವರ ಮುಕ್ತಿಗಾಗಿ ಇರುವ ರುದ್ರಭೂಮಿಗೆ ಇಲ್ಲಿ ಮುಕ್ತಿ ಇಲ್ಲದಂತಾಗಿದೆ. ಸಮೀಪದಲ್ಲೇ ಕಾರ್ಯಾಚರಿಸ್ತಾ ಇರುವ ಕಸ ವಿಲೇವಾರಿ ಘಟಕದಿಂದಾಗಿ ರುದ್ರಭೂಮಿ ತನ್ನ ಸ್ವರೂಪವನ್ನೇ ಕಳೆದುಕೊಂಡಿದೆ. ಸ್ಥಳೀಯ ಪರಿಸರದಲ್ಲಿ ಮಾರಕ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಎದುರಾಗಿದ್ದು, 2 ದಿನಗಳ ಹಿಂದೆಯಷ್ಟೇ ಸುಬ್ರಹ್ಮಣ್ಯದ ಆಟೋ ಚಾಲಕ ಮಾಲಕ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಪುಟ್ಟಣ್ಣ ಎಂಬವರು ಅನಾರೋಗ್ಯದಿಂದ ಮೃತರಾಗಿದ್ರು. ಅವರ ಅಂತ್ಯಕ್ರಿಯೆಗೆ ತೆರಳಿದ ಸಂದರ್ಭದಲ್ಲಿ ರುದ್ರಭೂಮಿಯ ಅವ್ಯವಸ್ಥೆಯನ್ನು ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಇಲ್ಲಿ ಇದು ಹೊಸನಲ್ಲಿ ಗೊತ್ತಾಗ್ತದೆ ನೋಡಿ, ಇಲ್ಲಿ ಒಂದು ಅವಸ್ಥೆ ನೋಡಿ. ರೋಡ್ ಇಲ್ಲ, ಕರೆಕ್ಟಾಗಿ ರೋಡ್ ಇಲ್ಲ. ಈ ಪ್ಲಾಸ್ಟಿಕ್ ಈ ಥರ ಹಾಕಿದ್ದಾರೆ. ಇದನ್ನು ಯಾರು ಒಂದು ಜವಾಬ್ದಾರಿ ತಗೊಳ್ಳುವಂಥ ವ್ಯವಸ್ಥೆ ಇಲ್ಲ ನೋಡಿ. ಇದು ಅವಸ್ಥೆ ನೋಡಿ ಹೇಗೆ ಉಂಟು, ಬರುವ ದಾರಿ ಹಾಗೆ ಉಂಟು. ಬೇರೆ ಇಲ್ಲಿ ನೋಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಉಂಟು. ಇಷ್ಟು ಇದರಲ್ಲಿ ಹೇಗೆ ಏನೋ ಒಂದು ತಗೊಂಡು ಹೋಗಬೇಕು. ಇಲ್ಲಿ ಒಂದು ಪರಿಸ್ಥಿತಿ ನೋಡಿ. ಇದನ್ನು ಆದಷ್ಟು ಪಂಚಾಯತಿಯಾಗಿ ಬರೋದು, ಇದಕ್ಕೆ ಯಾರು ಸಂಬಂಧಪಟ್ಟಿದ್ದರೆ ಇದಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಈ ಥರ ಮಾಡಿದ್ರೆ ಎಂಥ ಅವಸ್ಥೆ ನೋಡಿ. ನಾವು ಡೆಂಗಿ ಜ್ವರ ಬರ್ತದೆ, ಇಲ್ಲಿ ನಮ್ಮ ಪಂಚಾಯತಿ ವತಿಯಿಂದ ಬರ್ತದೆ. ಇಲ್ಲಿ ನೋಡಿ ಅಷ್ಟು ಇಲ್ಲಿ ನೀರು ನಿಂತಿದೆ. ಇದು ಇದು ನೋಡಿ ಎಂತೆಲ್ಲ ಎಂಥ ಅವಸ್ಥೆ ನೋಡಿ. ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಇದಕ್ಕೆ ಎಂಥಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವ? ನಮ್ಮ ತೆರುವ ಪಂಚಾಯತಿ ಅಧ್ಯಕ್ಷರು ನೋಡೋದಿಲ್ಲ, ಮತ್ತು ಇಲ್ಲಿ ಸದಸ್ಯರು ಉಂಟಲ್ಲ ಅವರೆಲ್ಲ ನೋಡೋದಿಲ್ಲ ಸ್ವಾಮಿ. ನೋಡಿ ಬರೇ ನಮ್ಮಂಥ ಬಡವರು ಎಂತ ನೋಡಿ ಬರೇ ಗಲೀಜಿಲ್ಲ. ಯಾಕೆ ನೋಡಿ ಇಡೀ ಕೊರೋನಾ ಬಂದು ಈಗನೇ ಕೊರೋನಾ ಬರೋದು ಇದೆಲ್ಲ ನೋಡಿ. ಅಷ್ಟು ಗಲೀಜುಂಟು ನೋಡಿ. ಇದು ಮಲೇರಿಯಾ ಜ್ವರ ಬರೋದು ಇದರಲ್ಲಿ, ಡೆಂಗಿ ಜ್ವರ ಬರೋದು ಇದರಲ್ಲೇ ಬರೋದು. ಬರೇ ಗಲೀಜು. ಇಲ್ಲಿ ನೋಡುವವರು ಯಾರಿಲ್ಲ ನೋಡಿ, ಅಧ್ಯಕ್ಷರಿಲ್ಲ ಮತ್ತು ಇವರಿಲ್ಲ, ಪಿ ಡಿ ಇಲ್ಲ ನೋಡಿ. ಅವರು ಬಂದು ಬರೇ ಗಲೀಜು ನೋಡಿ. ಎಷ್ಟು ದೇವ್ರು ಇಷ್ಟು ಇನ್ಕಮ್ ಉಂಟು, 1 ರೂಪಾಯಿ ಖರ್ಚು ಮಾಡೋದಿಲ್ಲ ನೋಡಿ. ಎಷ್ಟು ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟೋ ಜನ ಬರ್ತಾರೆ, ಬರೇ ಗಲೀಜು ಮಾಡಿ ನೋಡಿ. ಇದೆಂತ ನೋಡಿ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ನಂಬರ್ 1 ಇನ್ಕಮ್ ನಲ್ಲಿ ಗ್ರಾಮ ಪಂಚಾಯತ್ ಅಂತ ಹೆಸರಾಗಿದೆ. ಆದ್ರೂ ಇಲ್ಲಿ ಅವಸ್ಥೆ ಹೀಗಿದೆ. ರುದ್ರಭೂಮಿಯ ಕಸದ ಸಮಸ್ಯೆ ಮಾತ್ರವಲ್ಲ, ಸಂಪೂರ್ಣವಾಗಿ ಅವ್ಯವಸ್ಥೆಯ ಗೂಡಾಗಿ ಮಾರ್ಪಟ್ಟಿದೆ. ರುದ್ರಭೂಮಿಗೆ ಇರುವಂತಹ ಮುಖ್ಯ ವಿದ್ಯುತ್ ತಂತಿಯು ತುಂಡಾಗಿ ಬಿದ್ದಿದ್ದು ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಅಂತ್ಯಕ್ರಿಯೆಗೆ ತೆರಳಿದವರ ಬದುಕೆ ಅಂತ್ಯವಾಗುವಂತಹ ಆತಂಕ ಈ ರುದ್ರಭೂಮಿಯಲ್ಲಿದೆ. ಎಚ್ಚರ ತಪ್ಪಿ ವಿದ್ಯುತ್ ತಂತಿ ಸ್ಪರ್ಶಿಸಿದರೆ ಸ್ಮಶಾನದಲ್ಲೇ ದುರಂತ ಸಂಭವಿಸಬಹುದು. ಅಲ್ಲದೆ ರುದ್ರಭೂಮಿಗೆ ನೀರು ಪೂರೈಸುವ ನೀರಿನ ಪೈಪ್ಗಳು ಕೂಡ ಒಡೆದು ಹೋಗಿದ್ದು ನೀರಿನ ಸಮಸ್ಯೆ ಉಂಟಾಗಿದೆ. ರುದ್ರಭೂಮಿಯ ಪಕ್ಕದಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಾಪಿಸಿದ್ದೇ ಸಮಸ್ಯೆಗೆ ಮೂಲ ಕಾರಣ. ತ್ಯಾಜ್ಯ ವಿಲೇವಾರಿ ಘಟಕದ ಸೂಕ್ತ ನಿರ್ವಹಣೆಯಾದಲ್ಲಿ ತ್ಯಾಜ್ಯದ ಸಮಸ್ಯೆಯಿಂದ ರುದ್ರಭೂಮಿ ಮುಕ್ತಿ ಹೊಂದಬಹುದು ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಹೀಗಾಗಿ ತ್ಯಾಜ್ಯ ವಿಲೇವಾರಿ ಘಟಕದ ಸ್ಥಳಾಂತರ ಅಥವಾ ಸೂಕ್ತ ನಿರ್ವಹಣೆ ಇಲ್ಲಿನ ಸಮಸ್ಯೆಗೆ ಪರಿಹಾರ. ಯಶಸ್ವಿ ಆಗಿಲ್ಲ, ಆಗ್ತಾ ಇದೆ. ಸಂಸ್ಥೆಯವರು ಇನ್ನೊಂದು 2 ತಿಂಗಳಲ್ಲಿ ನಾವೆಲ್ಲ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಒಂದಷ್ಟು ಜನ ರಾತ್ರಿ ಹೊತ್ತಿನಲ್ಲಿ ಅಥವಾ ಇನ್ಯಾವುದೇ ಹೊತ್ತಿನಲ್ಲಿ ಇಲ್ಲಿ ಯಾರು ಇಲ್ಲದಿರುವ ಸಂದರ್ಭದಲ್ಲಿ ತ್ಯಾಜ್ಯಗಳನ್ನು ತಂದು ಎಲ್ಲೆಂದರಲ್ಲಿ ಎಸೆದು ಹೋಗುವಂಥ ಒಂದು ಕೆಲಸಗಳು ಆಗ್ತಾಯಿದೆ. ಬಹುಶಃ ನಾವು ಇದಕ್ಕೋಸ್ಕರ ಇಲ್ಲಿ ಮುಂದಕ್ಕೆ CC ಕ್ಯಾಮರಾವನ್ನು ಅಳವಡಿಸುವಂಥ ಒಂದು ಯೋಜನೆಯನ್ನು ಸಹ ನಾವು ಪಂಚಾಯತಿಂದ ಹಾಕ್ಕೊಂಡಿದ್ದೇವೆ. ಬಹುಶಃ ಇವತ್ತಿನ ದಿನ ನಮ್ಮ ಒಬ್ಬ ರಿಕ್ಷಾ ಚಾಲಕ ಮಿತ್ರ ಅವರು ಅನಿರೀಕ್ಷಿತವಾಗಿ ಮೃತಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನಾವು
ಶವ ಸಂಸ್ಕಾರ ಮಾಡಲಿಕ್ಕೆ ಅಂತ ಬರುವಾಗ ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಆಟೋ ಚಾಲಕ ಮಾಲಕ ಮಿತ್ರರು ಸಾರ್ವಜನಿಕರು ಒಂದಷ್ಟು ಜನ ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಒಂದಷ್ಟು ದೂರುಗಳನ್ನು ನೀಡಿದ್ದಾರೆ. ಹಾಗೂ ಅವರು ಹೇಳಿದಂಥ ಮಾತು ಸರಿಯಾಗೇ ಇದೆ. ಆ ಬಗ್ಗೆ ನಾವು ತಕ್ಷಣವೇ ಇದನ್ನು ಸರಿಪಡಿಸಿ, ತ್ಯಾಜ್ಯ ವಿಲೇವಾರಿಯನ್ನು ತಕ್ಷಣವೇ ಸರಿಪಡಿಸಿ ಇಲ್ಲಿ ವ್ಯವಸ್ಥೆಗಳು ಸರಿಯಾಗುವಂಥ ನಿಟ್ಟಿನಲ್ಲಿ ನಾವು ತಕ್ಷಣ ಕ್ರಮ ಕೈಗೊಳ್ತೇವೆ. ತಕ್ಷಣ ಈಗ ನಮ್ಮ ಚಾಲಕ ಮಿತ್ರರು ದೂರು ನೀಡಿದ ತಕ್ಷಣ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಸಹ ಇಲ್ಲಿ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ. ಪಂಚಾಯತ್ ಸದಸ್ಯರುಗಳು ಸಹ ಬಂದಿದ್ದಾರೆ. ಸೆಕ್ರೆಟರಿ ಅವರು ಸಹ, ಕಾರ್ಯದರ್ಶಿಯವರು ಕೂಡ ಬರ್ತಾ ಇದ್ದಾರೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಅದು ಇದು ಉಳಿಲಿಕ್ಕೆ ಕಾರಣನೇ ನಮ್ಮ ಬರ್ನಿಂಗ್ ಮಿಷನ್ ಕೆಟ್ಟು ಹೋಗಿದೆ. ಅದೇ ಮೂಲ ಕಾರಣ. ಮತ್ತು ಮುಂದೆಲ್ಲ ಸರಿ ಕ್ಲೀನ್ ಆಗ್ತಿದ್ದು, ಒಂದು ಪ್ಲಾಸ್ಟಿಕ್ ಪೇಪರ್ ಎಲ್ಲ ಎಲ್ಲಿಯೂ ಇರಿಸಿರಲಿಲ್ಲ, ಎಲ್ಲ ಸುಟ್ಟು ಆಗ್ತಿದ್ದು, ಅದರಲ್ಲಿ ಬರ್ನಿಂಗ್ ಮಾಡ್ತಿದ್ದೆವು. ಇವಾಗ ಎಲ್ಲ ಕಡೆ ಬಿಸಾಡಿ ಎಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ತೆಗೆದುತ್ತೇವೆ ಅಂತ ಇದು ಬರ್ನಿಂಗ್ ಮಿಷನ್ ಅದರ ಬಗ್ಗೆ ಅದನ್ನು ಇರಿಸಬೇಕು. ಅದು ಗಾಳಿ ಬಂದರೆ ಅದೆಲ್ಲ ವೆಲ್ಡಿಂಗ್ ಎಲ್ಲ ಬಿಟ್ಟಿದೆ. ನಾವು ಗಾಳಿ ಬರುವಾಗೆಲ್ಲ ಓಡೋದು, ಅದು ತೆಗೆಸ್ತೇವೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಅದನ್ನು ಎಲ್ಲರಿಗೂ ಗೊತ್ತುಂಟು, ಇಳಿಸ್ತೇವೆ ಅಂತ ಹೇಳಿದ್ದಾರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದರಲ್ಲಿ? 12 ವರ್ಷ 13 ವರ್ಷ ಆಯಿತು. ಈ 12 ವರ್ಷದಲ್ಲಿ ಇದು ಆದದ್ದು ಯಾವಾಗ ಗೊತ್ತುಂಟು? ಅದದ್ದು ಒಂದು 5 ವರ್ಷ ಹಿಂದೆ ಈ ಪರಿಸ್ಥಿತಿಯಲ್ಲಿ ಇತ್ತು. 5 ವರ್ಷ ಹಾಗೆ ಆಯಿತು. ಒಂದು 2 ವರ್ಷ ಇದು ಸರಿ ಇತ್ತು, ಬರ್ನಿಂಗ್ ಮಾಡ್ತಾ ಇದ್ದೆವು. 3 ವರ್ಷದಿಂದ ಈ ಶಿಥಿಲಾವಸ್ಥೆಯಲ್ಲಿ ಇದೆ. ಅದು ಬರ್ನಿಂಗ್ ಮಿಷನ್ ಹಾಗೆ ಆದ ಕಾರಣ ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಲಿಕ್ಕೆ ಕಾರಣ. ಸಾರ್ವಜನಿಕರು ತಮ್ಮನ್ನು ಅಗಲಿದವರ ದೇಹಕ್ಕೆ ಮುಕ್ತಿ ನೀಡುವ ರುದ್ರಭೂಮಿಯನ್ನು ಈ ರೀತಿ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಡಿಸಿದ ಅಧಿಕಾರಿಗಳ ಬೇಜವಾಬ್ದಾರಿತನ ನಿಜಕ್ಕೂ ನಾಚಿಕೆಗೇಡು. ಇನ್ನಾದರೂ ರುದ್ರಭೂಮಿಯನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಬೇಕಿದೆ. ಇಲ್ಲವೇ ನಿರ್ವಹಣೆ ಮಾಡಲು ಸ್ಥಳೀಯ ಸಮಾಜ ಸೇವಾ ಸಂಘ ಸಂಸ್ಥೆಗಳಿಗೆ ನೀಡಬೇಕಿದೆ. ಸಂತೋಷ್ ಸುಬ್ರಹ್ಮಣ್ಯ, ಡೈಜಿಫಲ್ 24/7.